ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಹರಿಣಿಜಯಂತ್. ನಾನಿವತ್ತು ನಂದಿನಿ ಹಾಲಿನಲ್ಲಿ ಹೋಟೆಲ್ 5 ಸ್ಟಾರ್ ಹೋಟೆಲಲ್ಲಿ ಮಾಡುವಂತಹ ಬ್ರೂ ಕಾಫಿಯಲ್ಲಿ ಇನ್ಸ್ಟೆಂಟಾಗಿ ನಾನು ಕಾಫಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದು ಒಂದು ಸೀಕ್ರೆಟ್ ಆಗಿ ಇರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಒಂದಿಗೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೆಯದಾಗಿ ನಾನಿಲ್ಲಿ ಈ ಲೋಟದಲ್ಲಿ ಅರ್ಧ ಲೋಟದಷ್ಟು ನಾನು ನೀರು ಹಾಕ್ಬಿಟ್ಟು ಇಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ. ನೋಡಿ ಕುದೀತಾ ಇದೆ. ಒಂದು ಕುದಿ ಬರಲಿ. ಇವಾಗ ನಾನು ಅದಕ್ಕೆ ಅರ್ಧ ಲೋಟ ನೀರಿಗೆ ಅರ್ಧ ಲೋಟದಷ್ಟು ಹಾಲು ಹಾಕಬೇಕು. ಅದು ನಾನು ಕುದಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಹಸುವಿನ ಹಾಲನ್ನ, ನಂದಿನಿ ಹಸುವಿನ ಹಾಲು. ಇವಾಗ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಒಂದು ಕುದಿ ಬರುವಷ್ಟೊತ್ತಿಗೆ ನಾವು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡಬೇಕು. ಒಂದು ಕುದಿ ಬರ್ತಾ ಉಂಟು, ಬರಲಿ. ನೋಡಿ ಕುದೀತಾ ಇದೆ. ನಾವು ಹೋಟೆಲಿಗೆ ಹೋದರೆ 5 ಸ್ಟಾರ್ ಹೋಟೆಲಲ್ಲೆಲ್ಲ ನಾವು ಕಾಫಿಗೆ ಆರ್ಡ್ರ್ ಮಾಡಿದರೆ ಅವರು ಸಖತ್ತಾಗಿರುವಂಥ ಟೇಸ್ಟಿಯಾಗಿ ಕಾಫಿ ತೊಗೊಂಡು ಬಂದು ನಮ್ಮ ಕೈಯಲ್ಲಿ ಕೊಡ್ತಾರೆ. ಅದು ಹೇಗೆ ಮಾಡ್ತಾರೆ ಅನ್ನೋದು ನಮಗೆ ಇನ್ನೂ ಡಿಫ್ರೆಂಟಾಗಿ ಅದು ಹೇಗೆ ನಮಗೆ ಟೇಸ್ಟಿಯಾಗಿ ಕೊಡ್ತಾರೆ ಅಂತ ಒಂದು ಡೌಟ್ ಇರುತ್ತೆ. ಹಾಗಾಗಿ ನಾವು ಅದನ್ನು ಇವಾಗ ಮನೆಯಲ್ಲೇ ಮಾಡಿ ಟ್ರೈ ಮಾಡೋಣ. ಅದು ಒಂದು ಸೀಕ್ರೆಟಾಗಿ ಒಂದು ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಮಗೆ ಅದು ಸೀಕ್ರೆಟ್ ಅವರು ನಮಗೆ ಹೇಳಿಕೊಡಲ್ಲ ಏನು ಮಾಡ್ತಾರೆ ಅಂತ. ನಾವು ಇವಾಗ ಅದನ್ನು ಇಲ್ಲಿ ಮಾಡೋಣ. ಇವಾಗ ನೋಡಿ ಒಂದು ಕುದಿ ಬಂದಿತ್ತು, ನೀರು ಮತ್ತು ಹಾಲು ಹಾಕ್ಬಿಟ್ಟು. ಇವಾಗ ಇದಕ್ಕೆ ನಾನು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಗ್ಲಾಸು ಕಾಫಿ ಮಾಡೋದಾದರೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಸಕ್ಕರೆ ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ ಜೊತೆಗೆ ಕಾಫಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕುದೀತಾ ಇದೆ ನೋಡಿ. ಕಾಫಿ ಯಾವಾಗಲೂ ತುಂಬ ಕುದಿಯೋಕೆ ಇಡಬಾರ್ದು. ಯಾಕಂದರೆ ನಾವು ಹಾಲನ್ನು ನಾವು ಮೊದಲೇ ಕುದಿಸಿ ಆರಿಸಿ ಎತ್ತಿಟ್ಟಿರೋದ್ರಿಂದ. ಇವಾಗ ನಾನು 1 ಕಪ್ಪು ಕಾಫಿ ಮಾಡೋದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಕಾಫಿ ಪೌಡರ್ನ, ಅದು ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ ಮಿಕ್ಸ್ ಆಗಲಿ. ಮನೆಯಲ್ಲಿ ನಾವು ಎಷ್ಟು ಮಾಡಿದರೂ ಚೆನ್ನಾಗಿ ಬರೋದೇ ಇಲ್ಲ ಕಾಫಿ. ಯಾರಾದರೂ ನೆಂಟರು ಬಂದರೆ ಅಯ್ಯೋ ಏನಾದರೂ ಒಂದು ಎಡವಟ್ಟು ಆಗ್ತಾ ಇರುತ್ತೆ. ಇವಾಗ ನಾವು ನೋಡಿ ಇದು 2ನೇ ಕುದಿ ಬರಬೇಕು. ನಾವು 2ನೇ ಕುದಿ ಬರುವಷ್ಟೊತ್ತಿಗೆ ನಾವು ಸ್ಟವ್ ಆಫ್ ಮಾಡಿಬಿಡಬೇಕು. ಯಾಕಂದರೆ ಕಾಫಿ ಮಾಡಬೇಕಾದ್ರೆ ಹಾಲು, ಸಕ್ಕರೆ ಮತ್ತು ನೀರು ಇದು ಕುದಿ ಬಂದ ತಕ್ಷಣ ನಾವು ಕಾಫಿ ಪೌಡರ್ ಹಾಕ್ಬಿಟ್ಟು 2ನೇ ಕುದಿ ಬರುವಷ್ಟೊತ್ತಿಗೆ ಇದನ್ನು ಆಫ್ ಮಾಡಬೇಕು. ಯಾಕಂದರೆ ಕಾಫಿ ಪೌಡರಿನ ಫ್ಲೇವರ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ನೋಡಿ ಸಾಕು, ಇಷ್ಟೇ ಇದೋಯ್ತು. ಇವಾಗ ಇದಕ್ಕೆ ಒಂದು ಸೀಕ್ರೆಟ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ನಿಮ್ಮ ಮನೆಯಲ್ಲಿ ಪೌಡ್ರು ಉಪ್ಪಿದ್ರೆ ಇಲ್ಲ ಕಲ್ಲುಪ್ಪಿದ್ರೆ ಯಾವುದೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕಲ್ಲು ಉಪ್ಪು ಯೂಸ್ ಮಾಡೋದ್ರಿಂದ ನಾನು ನೋಡಿ ಇಷ್ಟು ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಪೌಡ್ರ್ ಆದರೆ ಉಪ್ಪು ಯೂಸ್ ಮಾಡೋದಾದರೆ ಒಂದೇ ಒಂದು ಪಿಂಚ್ ಹಾಕ್ಬಿಟ್ಟು ಈ ಥರ ಇದು ಮಾಡಿ ಇದಕ್ಕೆ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸಾಕು, ಆಗೋಯ್ತು. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟೇ, ಕಾಫಿ ಮುಗ್ದೋಯ್ತು. ಇವಾಗ 5 ಸ್ಟಾರ್ ನಮ್ಮ ಮನೆಯಲ್ಲೇ, ಏನಿಲ್ಲ ಮನೆಯಲ್ಲೇ ಮಾಡಿ ಕುಡಿಯೋದು ಅಷ್ಟೇ. 5 ಸ್ಟಾರ್ ಕಾಫಿ ಮನೆಯಲ್ಲೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಮನೆಯಲ್ಲೇ ಮಾಡ್ಬೋದು. ನೋಡಿ ಈಸಿಯಾಗಿ ಮಾಡ್ಕೊಬೋದು. ನೋಡೋಣ, ನಾನಿವಾಗ ಟೇಸ್ಟ್ ಮಾಡ್ತೀನಿ. ಬಿಸಿ ಇದೆ, ನಾಳೆಗೆ ಸುಟ್ಟೋದ್ರೆ ಕಷ್ಟ. ನನಗೆ ಮೊದಲೇ ಬಿಸಿ ಅಂದರೆ ಭಯ.
ನಿಮಗೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ಥರ ನೀವು ಮನೆಯಲ್ಲೇ 5 ಸ್ಟಾರ್ ಹೋಟೆಲನ್ನು ಮನೆಯಲ್ಲೇ ಮಾಡಿ ತಂದು ಇಡ್ಬೋದು. ನೋಡಿ ಈ ಥರ ಅವರು ನಮಗೆ ಟಿಪ್ಸ್ ಹೇಳಲ್ಲ, ಅಂದರೆ ಸೀಕ್ರೆಟಾಗಿ ಅವ್ರ ಒಳಗಡೆನೆ ಉಪ್ಪೆಲ್ಲ ಸೇರಿಸ್ಬಿಟ್ಟು ಕೊಡ್ತಾರೆ. ಮೊನ್ನೆ ನಾನು ಹೋಟೆಲ್ಗೆ ಹೋಗಬೇಕಾದ್ರೆ ಈ ಥರ ನಾನು ಪರ್ಮಿಷನ್ ತೊಗೊಂಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿದೆ. ಅಲ್ಲಿ ಅವರು ಎಲ್ಲ ಮುಗಿಸಿ ಕೆಳಗಿಳಿಸಿದ ಮೇಲೆ ಒಂದೇ ಒಂದು ಪಿಂಚು ಉಪ್ಪಾಕ್ಬಿಟ್ರು. ನಾನು ಶಾಕ್ ಆಗಿಬಿಟ್ಟೆ, ಹೌದಾ ಹೀಗೂ ಮಾಡ್ತಾರಾ ಅಂತ. ಅದಕ್ಕೆ ಮನೆಯಲ್ಲಿ ನಾನು ನಿಮಗೂ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಟ್ರೈ ಮಾಡಿಕೊಳ್ಳಿ. ನಾನೊಂದು ಸಲ ಟ್ರೈ ಮಾಡ್ತೀನಿ. ವಾವ್, ನನ್ನ ಮೈಂಡೆಲ್ಲ ಒಂಥರ ವಾವ್ ಫ್ರೀ ಆಗಿಬಿಡ್ತು. ಬಿಸಿ ಉಪ್ಪಿನ ಒಂದು ಟೇಸ್ಟು, ಹಾಲಿನ ಒಂಥರ ರುಚಿ ಇರುತ್ತೆ. ಬ್ರೂ ಕಾಫಿದ್ದು ಸ್ಮೆಲ್ಲು ವಾವ್ ಸೂಪರಾಗಿರುವಂತಹ ಒಂದು ಘಮ ಘಮ. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ ಬಾಯ್.